ಮನೆ ನೆಲಸಮಗೊಳಿಸಿ ವರ್ಷ ಕಳೆದರೂ ನಮಗೆ ನ್ಯಾಯ ಸಿಕ್ಕಿಲ್ಲ ಎಂದು ಆರೋಪಿಸಿ ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮದ ಕಾಪಿನಬಾಗಿಲು ನಿವಾಸಿಗಳಾದ ವೃದ್ಧ ರಾಧಮ್ಮ ಹಾಗೂ ಮುತ್ತುಸ್ವಾಮಿ ದಂಪತಿ ಸೋಮವಾರ ಪುತ್ತೂರು ಆಡಳಿತ ಸೌಧದ ಎದುರು ಆರಂಭಿಸಿರುವ ಅಹೋರಾತ್ರಿ ಧರಣಿ 7 ದಿನವಾದ ಭಾನುವಾರವೂ ಮುಂದುವರೆದಿದೆ. ಧರಣಿ ನಿರತ ವೃದ್ಧ ದಂಪತಿಯನ್ನ ಶಾಸಕ ಅಶೋಕ್ ಕುಮಾರ್ ರೈ ಅವರು ಭಾನುವಾರ ಭೇಟಿಯಾಗಿ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ವೇಳೆ ವೃದ್ಧ ದಂಪತಿ ತಮಗಾಗಿರುವ ಅನ್ಯಾಯವನ್ನ ಶಾಸಕರಿಗೆ ವಿವರಿಸಿ ತಮ್ಮ ಬೇಡಿಕೆಯನ್ನು ಮುಂದಿಟ್ಟರು. ಸೋಮವಾರ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ನ್ಯಾಯ ಒದಗಿಸುವ ಭರವಸೆ ನೀಡಿದ ಶಾಸಕರು ಧರಣಿ ಹಿಂತೆಗೆದುಕೊಳ್ಳುವಂತೆ ವೃದ್ಧ ದಂಪತಿಯನ್ನ ವಿನಂತಿಸಿಕೊಂಡರು. ಆದರೆ ಅವರು ನಾಳೆ ತನಕ ಕಾಯುವುದಾಗಿ ಮತ್ತು ಸೋಮವಾರದಿಂದ ಉಪವಾಸ ಧರಣಿ ನಡೆಸುವುದಾಗಿ ತಿಳಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಅಶೋಕ್ ಕುಮಾರ್ ರೈ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಅವರಿಗೆ ಹೇಗೆ 94C ಅಡಿ ಅವರ ವಾಸ್ತವ್ಯದ ಮನೆಯ ಅಡಿಸ್ಥಳವನ್ನ ಮಾಡಿಕೊಡಬಹುದು ಎಂಬ ಕುರಿತು ಕೊಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದಿದ್ದಾರೆ. ಇಲ್ಲು ಕಟ್ಟದು ಕೊರಿಯರ ಆಪೂಜ ಐ ಕೊರಪಾವನ ದುಡ್ಡು ಕೊರಪ ಜಾಗೇನು ಕೊರಪಾವನ ಕೆಲಸ ಮಲ್ಪ ಅಧಿಕಾರಿಗಳು ತಪ್ಪು ಬಂದದನ್ನು ಆಕಲ್ಲ ವಿರುದ್ಧ ಹೆಂಚಿನ ಶಿಕ್ಷೆ ಕೊಡದೆ ಆಪಡು ಹೆಂಚಿನ ಕ್ರಮ ತೊಂದರೆ ಆಪಡು ಹೆಂಚು ತೋರ್ನೆ ಕೆಲಸ ಮಾಡ್ತಾರೆ ಅನುಪಾದಿ ಭಾಷೆ ಕೆಲಸ ಮಾಡ್ತಾರೆ ನಿಖಲಿಗೆ ಎಲ್ಲ ಪ್ರಕಾರ ಆ ಜಾಗಿನ ನಿಖಲ ಬುದಾಡು ಮಾಲ್ ತಗೊಂಡು ಇಲ್ಲಿ ಕೂಡ ವ್ಯವಸ್ಥೆ ಇಲ್ಲ ಪೂರಕವಾದ ತೊಂದರೆ ಅವರು ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮದ ರಾಧಮ್ಮ ದಂಪತಿಗಳು ಸುಮಾರು 14 ದಿವಸದಿಂದ ಪುತ್ತೂರು ತಾಲೂಕು ತಹಸೀಲ್ದಾರರು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಕಚೇರಿಯ ಮುಂದೆ ಧರಣಿಯನ್ನು ಕೂತಿದ್ದಾರೆ. ನಾಳೆಯಿಂದ ನಾವು ಉಪವಾಸ ಮಾಡೋ ಮುಖಾಂತರ ನಮ್ಮ ಬೇಡಿಕೆಯನ್ನು ಇಡ್ತೇವೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ನಾನು ಇವತ್ತು ಅವರು ಬಂದು ಭೇಟಿ ಮಾಡಿದ್ದೀನಿ. ಅವರ ಏನು ಬೇಡಿಕೆ ಇದೆ ಅವರ ನೋವನ್ನು ನಾನು ಕೇಳಿದ್ದೇನೆ. ಅವರ ವಿಚಾರ ಏನಂತ ಹೇಳಿದ್ರೆ ಕೋರ್ಟ್ ಆದೇಶ ಇರುವಂಥದ್ದು ಇನ್ನೊಬ್ಬರ ಮನೆ ಇನ್ನೊಂದು ಹೆಸರಲ್ಲಿದೆ, ಮನೆ ಇರುವಂಥದ್ದು ಇನ್ನೊಂದು ಹೆಸರಲ್ಲಿ. ನನಗೆ ಇವತ್ತಿನವರೆಗೆ 20 ವರ್ಷದಿಂದ ಆ ಜಾಗದಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ. 94C ಅರ್ಜಿ ಕೊಟ್ಟಿದ್ದೀನಿ, ಅದನ್ನು ತಿರಸ್ಕೃತ ಅಂತ ಹೇಳಿದ್ದಾರೆ. ನನಗೆ ಬಾಕಿಯವರಿಗೆಲ್ಲ ಆ ಭಾಗದಲ್ಲಿ ಹತ್ತಿರ ಮನೆಯವರಿಗೆ 94C ಮಾಡಿಕೊಟ್ಟಿದ್ದಾರೆ, ನನಗೆ ಮಾಡಿಕೊಡಲಿಲ್ಲ. 20 ವರ್ಷದಿಂದ ಬೇರೆ ಬೇರೆ ಕಚೇರಿಗಳಿಗೆ ನಾನು ಅಲೆದಾಡಿದ್ದೀನಿ, 94Cಗಾಗಿ ಮಾಡಿಕೊಡಲಿಲ್ಲ. ಬೇರೆ ಬೇರೆ ಜನಪ್ರತಿನಿಧಿಗಳ ಹತ್ರ ಕೂಡ ಅವರ ಮನೆ ಬಾಗಿಲಿಗೆ ಹೋಗಿದ್ದೀನಿ, ನನಗೆ ಆಗಲಿಲ್ಲ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕರೆದು ಅವ್ರಿಗೆ ಹೇಗೆ 94Cಯಲ್ಲಿ ಅವರ ಜಾಗವನ್ನು ಅವರು ವಾಸಿಸುವಂಥ ಅಡಿ ಜಾಗವನ್ನು ಅವರಿಗೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ಅವರಿಗೆ ಮನೆ ಕಟ್ಟಲಿಕ್ಕೆ ಸರ್ಕಾರದಿಂದ ಒಂದು ಯೋಜನೆಯಲ್ಲಿ ಮನೆ ಕಟ್ಟಲಿಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ನಾವು ಬಂದಿದ್ದೇವೆ.